ಪುತ್ತೂರು ಸಹಿತ ಹತ್ತೂರಿನಲ್ಲಿ 18 ವರ್ಷಗಳಿಗೂ ಹೆಚ್ಚು ಕಾಲದಿಂದ ವ್ಯವಹಾರ ನಿರತವಾಗಿ ಜನಪ್ರಿಯವಾಗಿರುವ ಮಾನಕ ಜ್ಯುವೆಲರ್ಸ್ನ ನೂತನ ಬೃಹತ್ ಜ್ಯುವೆಲರಿ ಶೋರೂಮ್ ಮೇ 27ರಂದು ಪುತ್ತೂರು ಮುಖ್ಯ ರಸ್ತೆ ಸಿಪಿಸಿ ಪ್ಲಾಜಾದ ಎದುರು ಉದ್ಘಾಟನೆಗೊಂಡಿತು. ಸಂಜೀವ ಶೆಟ್ಟಿ ಜವಳಿ ಮಳಿಗೆಯ ಗಿರಿಧರ್ ನೂತನ ಮಳಿಗೆಯನ್ನ ಉದ್ಘಾಟಿಸಿದರು. ಮಾಜಿ ಪುರಸಭೆ ಅಧ್ಯಕ್ಷ ರಾಜೇಶ್ ಬನ್ನೂರು ಮಾತನಾಡಿ, ಪುತ್ತೂರಿನ ಹೊನ್ನ ಕಿರೀಟಕ್ಕೆ ಮುಕುಟಮಣಿಯಂತೆ ಕಂಗೊಳಿಸುತ್ತಿರುವ ಈ ಚಿನ್ನದ ಅಂಗಡಿಯು ಇನ್ನಷ್ಟು ಉತ್ತುಂಗಕ್ಕೆ ಏರಲಿ ಎಂದು ಶುಭ ಹಾರೈಸಿದರು. ಈ ಒಂದು ಬೆಳೆಯುತ್ತಿರುವಂತಹ ಪುತ್ತೂರು ನಗರದ ಹೊನ್ನ ಕಿರೀಟಕ್ಕೆ ಮುಕುಟಮಣಿಯಂತೆ ಕಂಗೊಳಿಸಿರುವಂತಹ ಈ ಒಂದು ಅಂಗಡಿ, ಈ ಚಿನ್ನದ ಅಂಗಡಿ, ನಾನು ಇವರಿಗಿಂತಲೂ ಮೊದಲು ಇವರ ತಂದೆಯವರು ಕಂದಾರಿಯವರು, ಅವರು ಶಂಕರ್ ಕಂದಾರಿಯವರು, ಅವರು ನಮಗೆ ಬಹಳ ಆತ್ಮೀಯರಾಗಿದ್ದರು. ನಮ್ಮ ನೆಲ್ಲಿಕಟ್ಟೆ ಮಲ್ಯ ಕಾಂಪೌಂಡ್ ಹತ್ರ ಮನೆ ಇದ್ದು ಬಹಳ ಆತ್ಮೀಯರು. ಇವತ್ತು ಅವರ ಹಂತವಾಗಿ ಬೆಳೆದು ಬರಬೇಕಂತ ಆಗಿದ್ರೆ ಅವರಿಗೆ ಜನರಿಗೆ ಕೊಡುವಂಥ ಸೇವೆ ಅಷ್ಟು ಮುಖ್ಯ. ಸೇವೆಯನ್ನು ಕೊಡುವ ರೀತಿಯಲ್ಲಿ ನಾನು ನೋಡಿದ್ದೇನೆ ಅವರ ಅಂಗಡಿಯಲ್ಲಿ. ನನಗೆ ಅವರ ಅಂಗಡಿಯಲ್ಲಿ ವ್ಯಾಪಾರ ಅಂತ ಕಡಿಮೆ, ಅಂತ ಚಿನ್ನ ವ್ಯಾಪಾರ ಮಾಡೋದಿಲ್ಲ ನಾನು. ಆದರೂ ಕೂಡ ಹೋಗುವಾಗ ಬರುವಾಗ ವಿಶ್ ಮಾಡುವಂಥದ್ದು ಅವರ ಮಾತುಕತೆಗಳು ಕೂಡ ಪುತ್ತೂರಿನ ಜನರಿಗೆ ಬಹಳ ಸಿಹಿಯಾಗಿದೆ ಅಂತೇಳಿ ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದಾರೆ. ಇವತ್ತು ವ್ಯಾಪಾರದ ಮುಖ್ಯ ಉದ್ದೇಶ ಅಂತ ಕೇಳಿದರೆ ಅದು ಲಾಭ ಅಲ್ಲ ಗಣೇಶರೇ, ಲಾಭ. ಆದರೆ ಆ ಲಾಭದಲ್ಲಿ ಬಂದಂಥ ಲಾಭದಲ್ಲಿ ಸಮಾಜವನ್ನು ನೋಡಿಕೊಂಡು ಸಮಾಜಕ್ಕೆ ಕೊಡುವಂಥದ್ದು ಅದು ದೇವರು ಕೊಟ್ಟಂಥ ಶಕ್ತಿ. ಅದನ್ನು ಅವರಿಗೆ ಮಹಾಲಿಂಗೇಶ್ವರ ದೇವರು ಪ್ರಾಪ್ತಿ ಮಾಡಲಿ ಅಂತ ತಮ್ಮೆಲ್ಲರ ಪರವಾಗಿ, ಪುತ್ತೂರಿನ ಸರ್ವ ನಾಗರಿಕರ ಪರವಾಗಿ ನಾನು ಅವರ ಪರವಾಗಿ ದೇವರಲ್ಲಿ ಬೇಡಿಕೊಳ್ತೇನೆ. ಮಾನಕ ಜ್ಯುವೆಲರ್ಸ್ ಸಂಸ್ಥೆಯ ಮಾಲಕರ ಸಂಬಂಧಿ ಧೈರ್ಯವರ್ಧನ್ ಕದಂ ಮಾತನಾಡಿ, ಮಾನಕ ಜ್ಯುವೆಲರ್ಸ್ ಸಂಸ್ಥೆ ಕೇವಲ ಲಾಭದ ಒಂದೇ ದೃಷ್ಟಿಯಿಂದ ವ್ಯಾಪಾರ ಮಾಡದೆ ಗ್ರಾಹಕರನ್ನು ಸಂತುಷ್ಟಪಡಿಸುವ ಸಂಸ್ಥೆಯಾಗಿದೆ ಎಂದರು. शॉप का इनॉग्रेशन आज इस नगरी के पुत्तूर के एक होनर और जाने माने संजीव शेट्टी शॉप के डायरेक्टर शेट्टी साहब के हाथों से हो गया। यहाँ मैं आपसे सभी पुत्तूर वासियों से, सभी व्यापारियों से अनुरोध करूँगा, यहाँ मानका ज्वेलर्स में जो भी काम होगा वो ग्राहकों को संतुष्ट किया जाएगा। यहाँ खाली लाभ का देखा नहीं जाएगा। यहाँ पूरा जो भी व्यापार होगा वो सभी ग्राहकों के लिए सबसे अच्छा व्यापार यहाँ होगा। और ये अवसर पुत्तूर में हमने उपलब्ध करके दिया है। सभी ग्राहकों को मैं आशा करूँगा एक बार मानका ज्वेलर को आप सभी ने विजिट करना है, क्योंकि मैं थोड़ा कन्नड़ अच्छा नहीं बोलता हूँ, ಸ್ವಲ್ಪ ಮಾತಾಡ್ದೆ ಮತ್ತೆ ಈಗ ದಿನ बहुत ಸಂತೋಷ ಆಗಿದೆ. ಸಂಜೀವ ಶೆಟ್ಟಿ ಜವಳಿ ಉದ್ಯಮದ ಗಿರಿಧರ್ ಅವರ ಪತ್ನಿ ವಿದ್ಯಾ ಮಾತನಾಡಿ, ಮಾನಕ ಜ್ಯುವೆಲರ್ಸ್ ಸಂಸ್ಥೆಯ 2ನೇ ಶಾಖೆಯನ್ನ ಸಂಜೀವ ಶೆಟ್ಟಿ ಸಂಸ್ಥೆಯ ಸಹೋದರರು ಉದ್ಘಾಟಿಸಿದ್ದಾರೆ. ಮುಂದೆ ಈ ಸಂಸ್ಥೆಯ ಇನ್ನಷ್ಟು ಶಾಖೆಗಳು ತೆರೆದುಕೊಳ್ಳಲಿ ಎಂದು ಶುಭ ಹಾರೈಸಿದರು. ಆಶೀರ್ವಾದ ನಿಮಗೆ ಸದಾ ಇರಲಿ. ಹಾಗೆ ನಮ್ಮ ವೆಲ್ ವಿಶಸ್, ನಮ್ಮ ಅಣ್ಣ ತಮ್ಮಂದಿರು, ನಮ್ಮದೆಲ್ಲ ವೆಲ್ ವಿಶಸ್ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಮತ್ತು ಇನ್ನೂ ಇದು 2ನೇ ಶಾಖೆ ಅಲ್ಲ, ಇನ್ನೂ ಶಾಖೆಗಳು ಅಭಿವೃದ್ಧಿಯಾಗಿಕೊಂಡು ಹೋಗಲಿ ಅಂತ ಹೇಳಿ ಪುತ್ತೂರು ಅನ್ಸಾರುದ್ದೀನ್ ಜಮಾತ್ ಕಮಿಟಿ ಅಧ್ಯಕ್ಷ ಎಲ್ಟಿ ಅಬ್ದುಲ್ ರಜಾಕ್ ಮಾತನಾಡಿ, ಸಣ್ಣ ವ್ಯಾಪಾರದ ಮೂಲಕ ಎಲ್ಲಾ ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿ ಇದೀಗ ನೂತನ ದೊಡ್ಡ ಶೋರೂಮ್ ಮೂಲಕ ಇನ್ನಷ್ಟು ಗ್ರಾಹಕರ ಪ್ರೀತಿಗೆ ಪಾತ್ರವಾಗಲಿ ಎಂದು ಹಾರೈಸಿದರು. ಪುತ್ತೂರಿನಲ್ಲಿ ಒಂದು ಸಣ್ಣ ವ್ಯಾಪಾರವನ್ನು ತೊಡಗಿಕೊಂಡು ಎಲ್ಲ ಗ್ರಾಹಕರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಈ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಹೊಂದಿ ಇವತ್ತು ಸ್ವಂತ ಕಟ್ಟಡದಲ್ಲಿ ಈ ಒಂದು ಜ್ಯುವೆಲರ್ಸ್ ಮಳಿಗೆಯನ್ನು ಇವತ್ತು ಉದ್ಘಾಟನೆಗೊಂಡಿದೆ. ಇದರ ಸಂಸ್ಥೆಯ ಮಾಲೀಕರಿಗೆ ನಾನು ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಆಭರಣ ಮಳಿಗೆಯು 2 ಅಂತಸ್ತಿನಲ್ಲಿ ಹರಡಿಕೊಂಡಿದ್ದು, ಕೆಳಗಿನ ಅಂತಸ್ತಿನಲ್ಲಿ ಚಿನ್ನಾಭರಣಗಳ ಶೋರೂಮ್ ಇದೆ. ಪುತ್ತೂರಿನ ಚಿನ್ನದಂತಹ ಗ್ರಾಹಕರ ಮನಸ್ಸಿಗೆ ಇದೊಂದು ಅತಿದೊಡ್ಡ ಜ್ಯುವೆಲರಿ ಶೋರೂಮ್ ಆಗಿ ಕಾಣಲಿದೆ. ನೂತನ ಮಳಿಗೆಯಲ್ಲಿ ಗ್ರಾಹಕರಿಗೆ ವಿಪುಲವಾದ ಆಯ್ಕೆ ಮತ್ತು ಹಲವು ಅನುಕೂಲತೆಗಳನ್ನು ಒದಗಿಸಲಾಗುತ್ತಿದೆ. ಮಳಿಗೆಯಲ್ಲಿ ಬೆಳ್ಳಿಯ ಆಭರಣಗಳಿಗೆ ಪ್ರತ್ಯೇಕ ವಿಭಾಗ ಕೂಡ ಇದೆ. ಇದರ ಜೊತೆಗೆ ವಜ್ರದ ಆಭರಣಗಳು ಕೂಡ ಇವೆ. ನೂತನ ಮಳಿಗೆಯ ಉದ್ಘಾಟನೆಯ ಅಂಗವಾಗಿ ಗ್ರಾಹಕರಿಗೆ ಚಿನ್ನದ ಮೇಲೆ ವಿಶೇಷ ಆಫರ್ಗಳನ್ನು ನೀಡಲಾಗಿದೆ. ಮೇ 27ರಿಂದ ಜೂನ್ 31ರವರೆಗೆ ರೂಪಾಯಿ 10,000ಕ್ಕೂ ಮಿಕ್ಕಿ ಖರೀದಿ ಮೇಲೆ ಕೂಪನ್ ಮೂಲಕ ಬಹುಮಾನ ಘೋಷಿಸಲಾಗಿದೆ.
ಕೂಪನ್ನಲ್ಲಿ ಪ್ರಥಮ ಬಹುಮಾನವಾಗಿ ರೆಫ್ರಿಜರೇಟರ್, ದ್ವಿತೀಯ ಬಹುಮಾನವಾಗಿ ವಾಷಿಂಗ್ ಮೆಷಿನ್, ತೃತೀಯ ಬಹುಮಾನ ಸ್ಮಾರ್ಟ್ ಟಿವಿ ಗ್ರಾಹಕರಿಗೆ ದೊರೆಯಲಿದೆ. ಅಲ್ಲದೆ 5 ಆಕರ್ಷಕ ಬಹುಮಾನಗಳು ಲಭ್ಯವಿದೆ. ಯಾವುದೇ ಆಭರಣ ಕೊಂಡರೂ ವೇಸ್ಟೇಜ್ ಅತ್ಯಲ್ಪವಾಗಿದ್ದು, ಇದು ಮಾರುಕಟ್ಟೆಯಲ್ಲಿಯೇ ಅತ್ಯಲ್ಪ ಪ್ರಮಾಣದ ವೇಸ್ಟೇಜ್ ಆಗಿದ್ದು ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಲಿದೆ ಎಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಮಾನಕ ಜ್ಯುವೆಲ್ಲರ್ಸ್ ಸಾಧಾರಣ 2005ರಲ್ಲಿ ಸ್ಟಾರ್ಟ್ ಆಗಿದೆ. ಇವಾಗ 17-18 ಇಯರ್ಸ್ ಜರ್ನಿಯಲ್ಲಿ ನಾವೀಗ ಹೊಸ ಶೋರೂಮನ್ನು ಓಪನ್ ಮಾಡಿದ್ದೇವೆ, ನ್ಯೂ ಮಾನಕ ಜ್ಯುವೆಲ್ಲರ್ಸ್ ಅಂತೇಳಿ. ಇಲ್ಲಿ ಇವಾಗ ಹೊಸ ಶೋರೂಮಿಗೆ ನಾವು ಹಲವಾರು ಆಫರ್ಸ್ಗಳನ್ನು ಇಟ್ಟಿದ್ದೇವೆ. ಅದರಲ್ಲಿ ಮಿನಿಮಮ್ ಈಗ 10,000 ಶಾಪಿಂಗ್ ಮಾಡಿದರೆ ನಿಮಗೆ 3 ಬಹುಮಾನಗಳು ಮತ್ತು 5 ಕಾನ್ಸಲೇಷನ್ ಪ್ರೈಸಸ್ಗಳು ಸಿಗುತ್ತೆ. ಸೊ ಈ ಆಫರ್ ಇವತ್ತು 27ರಿಂದ ಜೂನ್ 30ರವರೆಗೆ ನಡೆಯುತ್ತದೆ. ಅದರಲ್ಲಿ ಫಸ್ಟ್ ಬಹುಮಾನ ಅಂತೇಳಿದರೆ ಫ್ರಿಜ್, ಸೆಕೆಂಡ್ ಬಹುಮಾನ ಟಿ ವಿ, ಮೂರನೇ ಬಹುಮಾನ ವಾಷಿಂಗ್ ಮಷಿನ್ ಮತ್ತು 5 ಕಾನ್ಸಲೇಷನ್ ಪ್ರೈಸಸನ್ನು ನಾವು ಇಡ್ತೇವೆ. ಅದು ಸರ್ಪ್ರೈಸ್ ಆಗಿರುತ್ತೆ. ಸೊ ಅವತ್ತಿಂದ ಅವತ್ತಿಗೆ ಸೊ ಕೂಪನ್ ಸಿಸ್ಟಮ್ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ನಾವು ಲಕ್ಕಿ ಡ್ರಾಪನ್ನು ನಾವು ಸೆಲೆಕ್ಟ್ ಮಾಡ್ತೇವೆ. ನಾವಂತ ಹೇಳಿದರೆ ನಾವು ನಮ್ಮ ಗೆಸ್ಟನ್ನು ಇನ್ವೈಟ್ ಮಾಡಿ ಅವರಿಂದಲೇ ನಾವು ಈ ಕೂಪನನ್ನು ತೆಗೆದು ಈ ಬಹುಮಾನವನ್ನು ನಾವು ಅನೌನ್ಸ್ ಮಾಡ್ತೇವೆ. ಸೊ ದಯಮಾಡಿ ಬನ್ನಿ, ನಮ್ಮ ಅಂಗಡಿಗೆ ಭೇಟಿ ನೀಡಿ. ತುಂಬ ಕಲೆಕ್ಷನ್ಸ್ಗಳಿದೆ, ಹ್ಯಾಂಡ್ಮೇಡ್ ಕಲೆಕ್ಷನ್ಸ್ಗಳಿದೆ, ಎಲ್ಲ ಆರ್ನಮೆಂಟ್ಸ್ ಮೇಲೆ ಆಫರ್ ಇದೆ. ಸೊ ಬಂದು ಈ ಆಫರನ್ನು ನೀವು ಅವೈಲ್ ಮಾಡಿ. ಥ್ಯಾಂಕ್ ಯು. ಗ್ರಾಹಕರಿಗೆ ಮಾಸಿಕ 500, 1000 ಹಾಗೂ 2000 ರೂಪಾಯಿ ಪಾವತಿಯ ಕಂತುಗಳ ಮೂಲಕ ಚಿನ್ನ ಖರೀದಿಸುವ ಅವಕಾಶವೂ ಇದೆ. ಇವತ್ತು ನಮ್ಮ ಈ ಮಾನಕ ಜ್ಯುವೆಲ್ಲರ್ಸ್ ಅಂತೇಳಿ ಇರುವ ನಮ್ಮ ಸಂಸ್ಥೆ ಇವತ್ತು ಶುಭಾರಂಭಗೊಂಡಿದೆ. ನಮ್ಮಲ್ಲಿ ಈ ಹೊಸ ಶೋರೂಮಲ್ಲಿ ನಿಮಗೆ ಬೇರೆ ಬೇರೆ ವೆರೈಟೀಸಲ್ಲೆಲ್ಲ ಇದೆ, ಆರ್ನಮೆಂಟ್ಸ್ ಎಲ್ಲ ಸಿಗುವಂಥದ್ದು ಬೇಕಾದಷ್ಟು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೆಕ್ಲೆಸ್ ಇರ್ಬೋದು, ಬ್ಯಾಂಗಲ್ಸ್ ಇರ್ಬೋದು, ಕಿವಿಯ ಸ್ಟಡ್ ಇರ್ಬೋದು. ಆದರೂ ನಮ್ಮದು ಪಕ್ಕ ಹ್ಯಾಂಡ್ ಮೇಡಿನ ವೆರೈಟಿ ಇರುವಂಥದ್ದು. ಹಾಗಾಗಿ ನಿಮಗೆ ಬಾಳಿಕೆ ಮಟ್ಟಿಗೆಲ್ಲ ಯಾವತ್ತು ನಿಮಗೆ ಹ್ಯಾಂಡ್ ಮೇಡ್ ಇದ್ದರೆ ಭಾರಿ ಒಳ್ಳೆಯದು. ಹ್ಯಾಂಡ್ ಮೇಡ್ ಐಟಮ್ಸಿಗೆ ಈಗ ಭಾರಿ ಡಿಮಾಂಡು. ಹಾಗಾಗಿ ನಮ್ಮಲ್ಲಿರುವಂಥ ಎಲ್ಲ ಐಟಮ್ಸ್ಗಳು ಸಾಧಾರಣವಾಗಿ ನಾವು ಇಲ್ಲೇ ಮಾಡುವಂಥದ್ದು. ಹಾಗೆ ಅದರಲ್ಲಿ ಬೇರೆ ಬೇರೆ ವೆರೈಟಿಯಲ್ಲಿ ನಮ್ಮಲ್ಲಿ ಎಲ್ಲ ಥರದ ಆಭರಣಗಳು ಲಭ್ಯವಿರುತ್ತದೆ. ನಮ್ಮಲ್ಲಿ ಈಗ ಇರುವಂಥ ಎಲ್ಲ ಆಭರಣಗಳು ಈಗ HUID ಹಾಲ್ಮಾರ್ಕ್ ಐಟಮ್. HUID ಹಾಲ್ಮಾರ್ಕ್ ಐಟಮ್ ಅಂತ ಹೇಳಿದರೆ ನಿಮಗೆ ಈಗ ಒಂದು ಹೊಸ ಗೌರ್ಮೆಂಟ್ ಒಂದು ಹೊಸತ್ತೊಂದು ಇದನ್ನು ತಂದಿದೆ. HUID ಅಂತ ಹೇಳಿದರೆ ಹಾಲ್ಮಾರ್ಕಿಂಗ್ ಮಾಡುವಾಗ ಒಂದು 6 ಡಿಜಿಟಿನ ಒಂದು ಕೋಡ್ ಜನರೇಟ್ ಆಗ್ತದೆ. ಅದನ್ನು ಅವರು ಹಾಲ್ಮಾರ್ಕಿಂಗ್ ಟೆಸ್ಟ್ ಮಾಡುವಾಗ ಹಾಗೆ ಇದರಲ್ಲಿ ಇರುವಂಥ HUID ಆಭರಣಗಳು 916 ನಮ್ಮಲ್ಲಿ ಲಭ್ಯವಿರುತ್ತದೆ. ಮತ್ತು ನಮ್ಮಲ್ಲಿ ಇದು ಇದೆ, ನಿಮ್ಮ ಸುಲಭ ಕಂತು ಕಟ್ಟುವಂಥದ್ದು 500 ರೂಪಾಯಿ, 1000 ಹಾಗೂ 2000. 500 ರೂಪಾಯಿ ಇರುವಂಥ ಕಂತು 20 ಕಂತು. ಅದರಲ್ಲಿ ಪ್ರತಿ ತಿಂಗಳು ನಿಮಗೆ ಡ್ರಾ ಇದೆ, ಹಾಗೂ ಡ್ರಾದಲ್ಲಿ ನಿಮಗೆ ಬಾರದಿದ್ದಲ್ಲಿ ನಿಮಗೆ 1 ಕಂತು ಫ್ರೀ. ಮತ್ತು 1000 ಮತ್ತು 2000 ಇರುವಂಥ ಕಂತು ನಿಮಗೆ 12 ತಿಂಗಳ ಕಂತು. ಅದರಲ್ಲಿ ಮಾತ್ರ ಡ್ರಾ ಎಂಬುದು ಇಲ್ಲ, ಆದರೆ ನಿಮಗೆ 1 ತಿಂಗಳ ಕಂತು ಮಾತ್ರ, ಲಾಸ್ಟಿನ ಒಂದು ಕಂತು ಬೋನಸ್ ಆಗಿ ನಿಮಗೆ ಸಿಗ್ತದೆ. ಹಾಗೆ ಇಂಥ ಇದರಲ್ಲಿ ನೀವು ಸೇರಿದರೆ ನಿಮಗೆ 1 ವರ್ಷದಲ್ಲಿ ನಿಮ್ಮದು ಸಾಧಾರಣ ಆ ಕಂತು ಮುಗಿದು ನಿಮಗೆ ನಿಮ್ಮ ಕೈಗೆ ಚಿನ್ನವೂ ಸೇರುತ್ತದೆ. ನೀವು ಖಂಡಿತವಾಗಿ ನಮ್ಮ ಶೋರೂಮಿಗೆ ಒಂದು ಬಂದು ಭೇಟಿ ಕೊಡಿ. ಯಾವುದೇ ನೀವು ಆರ್ಡರ್ ಕೊಟ್ಟಲ್ಲಿ ಕೂಡ ನಿಮಗೆ ಕ್ಲಪ್ತ ಸಮಯದಲ್ಲಿ ನಾವು ಮಾಡಿಕೊಡ್ತೇವೆ. ಹಾಗಾಗಿ ನೀವು ಖಂಡಿತ ಒಮ್ಮೆ ನಮ್ಮ ಶೋರೂಮಿಗೆ ಭೇಟಿ ಕೊಡಿ. ಈ ಸಂದರ್ಭದಲ್ಲಿ ಸಂಸ್ಥೆಯಿಂದ ಅತಿಥಿಗಳಿಗೆ ಶಲ್ಯ, ಫಲಪುಷ್ಪ, ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಅನೇಕ ಗಣ್ಯರು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಅವರ ಸಹೋದರ ಶಿವಶಂಕರ್, ಮಾಜಿ ಪುರಸಭೆ ಅಧ್ಯಕ್ಷರಾದ ರಾಜೇಶ್ ಬನ್ನೂರು, ಗಣೇಶ್ ರಾವ್, ಧೈರ್ಯವರ್ಧನ್ ಕದಂ, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪ್ರಧಾನ ಕಾರ್ಯದರ್ಶಿ ಉಲ್ಲಾಸ್ ಪೈ, ಗಿರಿಧರ್ ಅವರ ಪತ್ನಿ ವಿದ್ಯಾ, ಪುತ್ತೂರು ಅನ್ಸಾರುದ್ದೀನ್ ಜಮಾತ್ ಕಮಿಟಿ ಅಧ್ಯಕ್ಷ LT ಅಬ್ದುಲ್ ರಜಾಕ್, ಸಂಸ್ಥೆಯ ಮಾಲಕರ ತಾಯಿ ಮಾನಕ ಕಂದಾರೆ ಸಹಿತ ಹಲವಾರು ಮಂದಿ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಂಸ್ಥೆಯ ಮಾಲಕರ ಸಹೋದರ ಸಿದ್ದನಾಥ್ ಕಂದಾರೆ, ಪತ್ನಿ ಪದ್ಮಿನಿ, ಸಹದೇವ್ ಕಂದಾರೆ, ಪತ್ನಿ ಅಪರ್ಣಾ, ಸನತ್ ಕುಮಾರ್, ಪತ್ನಿ ಮಧುರಾ,
ಮತ್ತು ಮಕ್ಕಳಾದ ಶ್ರೀವರ್ಧನ್, ಶೌರ್ಯವರ್ಧನ್, ಮನಸ್ವಿ, ಸಮರ್ಥ್ ಹಾಗೂ ಸಂಬಂಧಿಕರು ವಿವಿಧ ಕಾರ್ಯಕ್ರಮ ನಿರ್ವಹಿಸಿದರು. ಅರ್ಚಕ ಜಗದೀಶ್ ಭಟ್ ವೈದಿಕ ಕಾರ್ಯಕ್ರಮ ನಿರ್ವಹಿಸಿದರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ